ಮಂಗಳೂರಿನ ನಂತೂರಿನಲ್ಲಿರುವ ಡಾಕ್ಟರ್ ಎನ್ಎಸ್ಎಎಂ ಪಿಯು ಕಾಲೇಜಿನಲ್ಲಿ ಸ್ವರಕ್ಷಣೆ ಕುರಿತು ತರಬೇತಿ ಕಾರ್ಯಕ್ರಮವು ಕಾಲೇಜಿನ ಆವರಣದಲ್ಲಿ ನಡೆಯಿತು. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನವೀನ್ ಶೆಟ್ಟಿ ಕೆ ಅವರು ಮಾತನಾಡಿ, ಸ್ವರಕ್ಷಣೆ ಎಲ್ಲರ ಜೀವನದಲ್ಲೂ ಪ್ರಾಮುಖ್ಯವಾಗಿರುತ್ತೆ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ಸ್ವರಕ್ಷಣೆ ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಕಾಲೇಜಿನಲ್ಲಿ ಸ್ವರಕ್ಷಣೆ ಕುರಿತು ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. Self defense is the topic, and we all aware that one or other situation we are facing a kind of threat. Today we are all not safe. In fact, if you observe the ministers, if you observe the MLAs or MPs or some government officials, they need protection and the government will provide protection for them. But we are not like that. We should protect ourselves. In fact, police people or security defense force will not be behind all the citizens of India. So in order to protect ourselves in the time of risky, what ourselves can do, kind of training is needed. So such kind of knowledge is needed. One day we cannot do everything, but the kind of knowledge is there with you, then definitely you can protect yourself. It is not only related to women or women students, it related to all the students. In that intention we have assembled all the students here. ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಮಂಗಳೂರಿನ ಸ್ವರಕ್ಷಾ ಮಹಿಳಾ ಟ್ರಸ್ಟ್ನ ಸ್ಥಾಪಕರಾದ ಕಾರ್ತಿಕ್ ಎಸ್ ಕಟೀಲ್ ರವರು ಆಗಮಿಸಿ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನ ನೀಡಿದ್ರು. ಕ್ವಿಕ್ ಮಾಡ್ತೀರಾ, ಅಷ್ಟು ಕ್ವಿಕ್ ಆಗಿ ಬದುಕಬಹುದು, ಅರ್ಥ ಆಯ್ತಲ್ವಾ? ಸೊ ಕನ್ನಡಕ ತೆಗೆದು ಕಣ್ಣಿಗೆ ಕೈ ಹಾಕೋದು ಕ್ವಿಕ್ನೆಸ್ ಅಲ್ಲ. ಸೊ ಇಮಿಡಿಯೇಟ್ಲಿ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಟಾರ್ಗೆಟ್ ದ ನೆಕ್ಸ್ಟ್ ವೀಕ್ ಪಾಯಿಂಟ್. ಇಫ್ ದ ಐಸ್ ಇಸ್ ಕವರ್ಡ್ ವಿತ್ ಸ್ಪೆಕ್ಸ್ ಆರ್ ಎನಿ ಅದರ್ ಆಬ್ಜೆಕ್ಟ್ಸ್, ಟಾರ್ಗೆಟ್ ದ ನೆಕ್ಸ್ಟ್ ವೀಕ್ ಪಾಯಿಂಟ್. ವಿಚ್ ಇಸ್ ದ ನೆಕ್ಸ್ಟ್ ವೀಕ್ ಪಾಯಿಂಟ್? ಕಣ್ಣು ಬಿಟ್ರೆ ಯಾವುದು? ನೋಸ್. ಅಲ್ಲಿ ಕೂತವ್ರಿಗೆ ಗೊತ್ತಿದೆ, ನಿಮಗೆ ಗೊತ್ತಿಲ್ಲ. ಅಲ್ಲಿ ಒಳಗಡೆ ಹೋಗಿ ಅವ್ರು ಹೇಳ್ತಾ ಇದ್ದಾರೆ ನೋಸ್. ಸಿ ಎಸ್, ನೋಸ್. ಈಗ ನೋಸಿಗೆ ಹೊಡೆದ್ರೆ ಏನಾಗ್ತದೆ? ಬ್ಲೀಡಿಂಗ್ ಆಗ್ತದೆ, ಕಣ್ಣಲ್ಲಿ ನೀರು ಬರ್ತದೆ. ಹ್ಯಾವ್ ಯು ಅಬ್ಸರ್ವ್ಡ್? ಸೊ ಇನ್ ಕೇಸ್ ನೀವು ಒಬ್ಬಂದು ಕಣ್ಣಿಗೆ ಕೈ ಹಾಕಿದ್ರಿ ಇಲ್ಲ ಮೂಗಿಗೆ ಹೊಡೆದ್ರಿ ಅನ್ಸಿ, ಆ ಕ್ಷಣದಲ್ಲಿ ಅವನಿಗೆ ನಿಮ್ಮನ್ನು ನೋಡ್ಲಿಕ್ಕೆ ಆಗ್ತದಾ? ಇಲ್ಲ. ಆ ಕ್ಷಣ ಮಾತ್ರ ಅಲ್ಲ, ಕನಿಷ್ಠ ಪಕ್ಷ 5 ರಿಂದ 10 ನಿಮಿಷ ಬೇಕು. ಮಿನಿಮಮ್ 5 to 10 minutes ಇಸ್ ರಿಕ್ವೈರ್ಡ್ ಫಾರ್ ಹಿಮ್ ಟು ರಿಕವರ್. 5 to 10 minutes ಅಲ್ಲಿ ಓಡ್ಲಿಕ್ಕೆ ಆಗ್ತದಾ? ಆಗುದಿಲ್ವಾ? ಆಗ್ತದೆ. ಓಡುವ ಮನಸ್ಸು ಬೇಕಷ್ಟೇ, ಆಯ್ತಾ? ಈ ಸಂದರ್ಭ ಕಾಲೇಜಿನ ಉಪಪ್ರಾಂಶುಪಾಲರಾದ ಅನ್ನಪೂರ್ಣ ನಾಯಕ್, ಕೋಆರ್ಡಿನೇಟರ್ ಶಕುಂತಲಾ ಶೆಟ್ಟಿ, ಸುಮನಾ, ಶೋಭಲತಾ ಉಪಸ್ಥಿತರಿದ್ದರು. ಸಂಗೀತ ಶೆಟ್ಟಿ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಶಕುಂತಲಾ ಶೆಟ್ಟಿ ಅವರು ಧನ್ಯವಾದವಿತ್ತರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.